ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಪೆಡ್ನೆಂ ಬಳಿ ಕುಸಿದಿದ್ದ ಸುರಂಗ ದುರಸ್ತಿ, ರೈಲುಗಳ ಸಂಚಾರ ಆರಂಭ. ಗೋವಾದ ಪೆಡ್ನೆಂ ಬಳಿ ಕುಸಿದಿದ್ದ ಕೊಂಕಣ್ ರೈಲ್ವೆಯ ಸುರಂಗದ ದುರಸ್ತಿ ಕಾರ್ಯವು ಪೂರ್ಣಗೊಂಡಿದೆ. ಈ ಮಾರ್ಗದಲ್ಲಿ ರೈಲು ಸಂಚಾರವು ಪುನರಾರಂಭವಾಗಿದೆ. ಕೊಂಕಣ ರೈಲ್ವೆಯ ಕಾರವಾರ ವಲಯದಲ್ಲಿರುವ ಈ ಸುರಂಗದಲ್ಲಿ ಆಗಸ್ಟ್ 6ರಂದು ಮಣ್ಣು ಕುಸಿದಿತ್ತು. ಆದ್ದರಿಂದ ರೈಲು ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು. ಅಲ್ಲದೆ ಈ ಮಾರ್ಗದಲ್ಲಿ ಪ್ರಮುಖವಾಗಿ ಸಂಚರಿಸುವ 6 ರೈಲುಗಳ ಮಾರ್ಗ ಬದಲಾವಣೆ ಮಾಡಲಾಗಿತ್ತು. ರೈಲುಗಳು ಮಡ್ಗಾಂವ್, ಲೋಂಡಾ, ಮೀರಜ್, ಪುಣೆ, ಪನವೇಲ್, ಕಲ್ಯಾಣ ಮಾರ್ಗದಲ್ಲಿ ಸುತ್ತು ಬಳಸಿ ಸಂಚರಿಸುತ್ತಿದ್ದವು. ಈ ಸುರಂಗವು ಮಧುರೆ ಮತ್ತು ಪೆಡ್ನೆಂ ರೈಲು ನಿಲ್ದಾಣಗಳ ನಡುವೆ ಇದೆ. ಅದರ ದುರಸ್ತಿ ಕಾರ್ಯವು ಪೂರ್ಣಗೊಂಡಿದ್ದು, ಹಳಿ ಸುರಕ್ಷತಾ ಪ್ರಮಾಣ ಪತ್ರವನ್ನು ಸೆಪ್ಟೆಂಬರ್ 15ರಂದು ಪಡೆದುಕೊಳ್ಳಲಾಗಿದೆ ಎಂದು ಕೊಂಕಣ ರೈಲ್ವೆಯ ವಕ್ತಾರರೊಬ್ಬರು ತಿಳಿಸಿದ್ದಾರೆ. ಸುರಂಗ ದುರಸ್ತಿಯಾಗಿರುವ ಕಾರಣ ಈ ರೈಲುಗಳು ಮೊದಲಿನಂತೆ ಮಡ್ಗಾಂವ್, ರೋಹಾ, ಪನವೇಲ್, ಕಲ್ಯಾಣ ಮೂಲಕ ಸಂಚರಿಸಲಿವೆ. ವಿಮಾನ ನಿಲ್ದಾಣಕ್ಕೆ ಜಮೀನು ಬಿಡುವುದಿಲ್ಲ, ಸುಕ್ರಿಬೊಮ್ಮಗೌಡ. ಕಾರವಾರ. ಅಲಗೇರಿಯಲ್ಲಿ ನಾಗರಿಕ ವಿಮಾನ ನಿಲ್ದಾಣಕ್ಕಾಗಿ ನಾವು ಜಮೀನು ಬಿಟ್ಟುಕೊಡುವುದಿಲ್ಲ. ಈಗ ಗುರುತಿಸಿರುವ ಜಾಗದ ಬದಲು ಸಮೀಪದ ನೆಲ್ಲೂರು, ಕುಂಚಿನಬೈಲು, ಬೇರೆಡೆ ಭಾಗದ ಜಮೀನನ್ನು ಪರಿಶೀಲಿಸಲಿ ಎಂದು ಜಾನಪದ ಗಾಯಕಿ ಸುಕ್ರಿ ಬೊಮ್ಮಗೌಡ ಹೇಳಿದ್ದಾರೆ. ನಗರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ವಿವಿಧ ಯೋಜನೆಗಳಿಗಾಗಿ ಈಗಾಗಲೇ 3 ಸಲ ಜಮೀನು ಕಳೆದುಕೊಂಡಿದ್ದೇವೆ. ಈಗ ವಿಮಾನ ನಿಲ್ದಾಣಕ್ಕಾಗಿ ಮತ್ತೆ ಹೊಲದ ಜಮೀನು ಕಳೆದುಕೊಳ್ಳಬೇಕಾಗಿದೆ. ಆದ್ದರಿಂದ ನಾವು ಜಮೀನು ಬಿಡುವುದಿಲ್ಲ ಎಂದರು. ಈ ನಡುವೆ ಅಲಗೇರಿಯ ಸಣ್ಣಮ್ಮದೇವಿ ನಾಗರಿಕ ವಿಮಾನ ನಿಲ್ದಾಣ ವಿರೋಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ನಡುವೆ ಅಸಮಾಧಾನ ಮೂಡಿದೆ. ಸಮಿತಿಯ ಇತರ ಪದಾಧಿಕಾರಿಗಳು ಸರ್ಕಾರವು ತಮ್ಮ ವಿವಿಧ ಷರತ್ತುಗಳನ್ನು ಈಡೇರಿಸಿದರೆ ವಿಮಾನ ನಿಲ್ದಾಣಕ್ಕೆ ಜಮೀನು ನೀಡಲು ಸಿದ್ಧ ಎಂದು ಹೇಳಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹೇಶನ್ ಗೌಡ, ಸಮಿತಿಯ ಇತರ ಪದಾಧಿಕಾರಿಗಳು ತಮ್ಮ ಗಮನಕ್ಕೆ ತಾರದೆ ಷರತ್ತುಗಳನ್ನು ವಿಧಿಸಿ ವಿಮಾನ ನಿಲ್ದಾಣಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಸಮಿತಿಯು ದೇಶಗಳಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆದ್ದರಿಂದ ಸಮಿತಿಯ ಮೇಲೆ ಅವಿಶ್ವಾಸ ವ್ಯಕ್ತಪಡಿಸುತ್ತಿದ್ದು ರಾಜೀನಾಮೆ ನೀಡಿದ್ದೇವೆ ಎಂದು ಹೇಳಿದರು. ಮುಂದಿನ ನಡೆಯನ್ನು ನಿರ್ಧರಿಸುವ ಮೊದಲು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಭೇಟಿ ಮಾಡುತ್ತೇವೆ ಎಂದು ತಿಳಿಸಿದರು. ಮಳೆಗೆ ಕುಸಿದ ಮನೆ, ಸಹಾಯ ನೀಡಿದ ಶಾಸಕ ಸುನಿಲ್ ನಾಯ್ಕ್. ಭಟ್ಕಳ. ತಡರಾತ್ರಿ ಸುರಿದ ಗಾಳಿ ಮಳೆಗೆ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡಭಟ್ಕಳದಲ್ಲಿ ಮನೆಯೊಂದು ಸಂಪೂರ್ಣ ಕುಸಿದು ಬಿದ್ದಿದ್ದು, ಸ್ಥಳಕ್ಕೆ ಶಾಸಕ ಸುನಿಲ್ ನಾಯ್ಕ್ ಭೇಟಿ ನೀಡಿ ತುರ್ತು ನಿರ್ವಹಣೆಗೆ ಸಹಾಯ ನೀಡಿದ್ದಾರೆ. ನಾಗಮ್ಮ ಮಸ್ತಮ್ಮ ನಾಯ್ಕ್ ಇವರ ವಾಸ್ತವ್ಯದ ಮನೆ ಸಂಪೂರ್ಣ ಬಿದ್ದು ಹೋಗಿದ್ದು ಅಪಾರ ಹಾನಿಯಾಗಿದೆ. ಈ ಸುದ್ದಿ ತಿಳಿದ ಶಾಸಕ ಸುನಿಲ್ ನಾಯ್ಕ್ ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರದಿಂದ ಹೊಸ ಮನೆ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡ ಕೃಷ್ಣ ನಾಯ್ಕ್, ಪಂಚಾಯತ್ ಮಾಜಿ ಸದಸ್ಯ ಚಂದ್ರಹಾಸ್ ನಾಯ್ಕ್, ಮುಟ್ಟಳ್ಳಿ ಗ್ರಾಮ ಲೆಕ್ಕಿಗ ಸಲ್ಮಾನ್ ಖಾನ್, ಪಂಚಾಯತ್ ಪಿಡಿಒ ರಾಜೇಶ್ವರಿ ಚಂದಾವರ, ಪಂಚಾಯತ್ ಕಾರ್ಯದರ್ಶಿ ಮಂಜುನಾಥ ಶೆಟ್ಟಿ ಮನೆ, ಸ್ಥಳೀಯ ಮುಖಂಡರಾದ ವೆಂಕಟೇಶ ಟಿ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಕರೋನಾ ಚಿಕಿತ್ಸೆಗೆ ಗೋವಾದಲ್ಲಿ ದಿನಕ್ಕೆ 25,000 ರೂಪಾಯಿ ಶುಲ್ಕ. ಗೋವಾದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕಾದರೆ ದಿನಕ್ಕೆ 12,000 ರೂಪಾಯಿದಿಂದ 25,000 ರೂಪಾಯಿವರೆಗೆ ಪಾವತಿಸಬೇಕು. ಔಷಧಗಳಿಗೆ ಪ್ರತ್ಯೇಕ ಬಿಲ್ ಕೊಡಬೇಕು. ಕರೋನಾ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಗೋವಾ ಸರ್ಕಾರ ಮಂಗಳವಾರ ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸೆಗೆ ದರ ನಿಗದಿ ಮಾಡಿದೆ. ಅದರ ಪ್ರಕಾರ ಸಾಮಾನ್ಯ ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯಬೇಕಿದ್ದರೆ ಪ್ರತಿದಿನಕ್ಕೆ 12,000 ರೂಪಾಯಿ, ಖಾಸಗಿ ಪ್ರತ್ಯೇಕ ಕೊಠಡಿ ಬೇಕಿದ್ದರೆ ದಿನಕ್ಕೆ 18,000 ರೂಪಾಯಿ ಮತ್ತು ಐಸಿಯು ಹಾಗೂ ವೆಂಟಿಲೇಟರ್ ಇರುವ ಕೊಠಡಿಗೆ ದಿನಕ್ಕೆ 25,000 ರೂಪಾಯಿ ನಿಗದಿ ಮಾಡಲಾಗಿದೆ. ಇದೆಲ್ಲ ಕೊಠಡಿಗಳ ಬಿಲ್, ವಿಶೇಷ ವೈದ್ಯರ ಸೇವೆ ಮತ್ತು ಔಷಧ, ಕರೋನಾ ತಪಾಸಣೆ ಸೇರಿದಂತೆ ಉಳಿದೆಲ್ಲ ಸೇವೆಗಳಿಗೆ ಪ್ರತ್ಯೇಕ ಬಿಲ್ ಪಾವತಿಸಬೇಕಾಗುತ್ತದೆ. ಅಂದರೆ ಒಬ್ಬ ಕರೋನಾ ಸೋಂಕಿತ ವ್ಯಕ್ತಿ ಚಿಕಿತ್ಸೆ ಖಾಸಗಿ ಆಸ್ಪತ್ರೆಗೆ ದಾಖಲಾದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲೇಬೇಕು.
ಭಟ್ಕಳದಲ್ಲೂ ಸದ್ದು ಮಾಡುತ್ತಿದೆ ಗಾಂಜಾ ನಶೆ, ಜಿಲ್ಲೆಯ ಎಲ್ಲೆಡೆ ಹಬ್ಬಿದ್ಯ ಮಾದಕ ಜಾಲ. ಭಟ್ಕಳ ತಾಲೂಕಿನ ಜಾಲಿ ಬೀಚ್ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದ 4ವರನ್ನು ಭಟ್ಕಳ ನಗರ ಠಾಣೆ ಪೊಲೀಸರು ಬಂಧಿಸಿದ ಘಟನೆ ನಡೆದಿದೆ. ಬಂಧಿತ ಆರೋಪಿ ಸೈಯದ್ ಅಕ್ರಮ್, ಸೈಯದ್ ಮೂಸಾ, ರೂಪೇಶ್ ಮೊಗೇರ್, ಹೇಮಂತ್ ನಾಯ್ಕ್ ಎಂದು ತಿಳಿದು ಬಂದಿದೆ. ಆರೋಪಿಗಳು ಭಟ್ಕಳದ ಜಾಲಿ ಬೀಚ್ ರಸ್ತೆ ಸಾರ್ವಜನಿಕ ಸ್ಥಳದಲ್ಲಿ ಸುಮಾರು 250 ಗ್ರಾಂ ತೂಕದ ಗಾಂಜಾವನ್ನು ಮಾರಾಟ ಮಾಡುತ್ತಿದ್ದರು. ಈ ವೇಳೆ ಇಬ್ಬರನ್ನು ಬಂಧಿಸಲಾಗಿದೆ. ಆರೋಪಿಗಳಿಂದ ಒಟ್ಟು 250 ಗ್ರಾಂ ಗಾಂಜಾ, 1 ಬೈಕ್, 1 ಕಾರ್, 2 ಮೊಬೈಲ್ ಸೇರಿದಂತೆ 5,700 ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಶಿರಸಿಯಲ್ಲಿ ಕಳೆದ ಹಲವು ದಿನಗಳಿಂದ ಕಾರ್ಯಾಚರಣೆ ನಡೆಸಿರುವ ಪೊಲೀಸರು ಇದುವರೆಗೂ 18 ಆರೋಪಿಗಳನ್ನ ಬಂಧಿಸಿದ್ದರು. ಇದೀಗ ಭಟ್ಕಳದಲ್ಲಿ ಬೇಟೆ ಆರಂಭವಾಗಿದ್ದು ಪೊಲೀಸರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಅಂಕೋಲಾದಲ್ಲಿ ಜಿಲ್ಲಾ ಮಟ್ಟದ ಇಂಜಿನಿಯರ್ಸ್ ಡೇ ಆಚರಣೆ. ಅಂಕೋಲಾ ವಿಶ್ವದ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ 160ನೇ ಜನ್ಮ ದಿನಾಚರಣೆ ಅಂಗವಾಗಿ ಅಸೋಸಿಯೇಷನ್ ಆಫ್ ಇಂಜಿನಿಯರ್ಸ್ ಮತ್ತು ನಾಗರಿಕ ವೇದಿಕೆ ಉತ್ತರ ಕನ್ನಡ ಇವರ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಮಂಗಳವಾರ ಪಟ್ಟಣದ ಕಾಮತ್ ಪ್ಲಸ್ ಹೋಟೆಲ್ನ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲಾ ಪಂಚಾಯತ್ ಕಾರವಾರದ ಕಾರ್ಯನಿರ್ವಾಹಕ ಅಭಿಯಂತರ ದಯಾನಂದ ಆರ್ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿಶ್ವೇಶ್ವರಯ್ಯನವರ ಮೇರು ವ್ಯಕ್ತಿತ್ವದ ಕುರಿತು ವಿವರಿಸಿ ನಾವೆಲ್ಲರೂ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಾದ ಯಶವಂತ್ ನಾಯ್ಕ್, ಅಶೋಕ್ ಬಂಟ, ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪ್ರವೀಣ್ ನಾಯ್ಕ್, ಹೆಸರಾಂತ ಉದ್ಯಮಿ ಮಂಗಲ್ದಾಸ್ ಕಾಮತ್, ಅಂಕೋಲಾ ಜಿಲ್ಲಾ ಪಂಚಾಯತ್ ಉಪವಿಭಾಗದ ಎಇಇ ಸಂಜೀವ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಸಾಮಾಜಿಕ ಕಾರ್ಯಕರ್ತ ವಿಜಯ್ ಕುಮಾರ್ ವಾಯ್ನಾಯ್ಕ್, ಆಶಾ ಕಾರ್ಯಕರ್ತೆ ತಾರಾಗೌಡ, ನೆರೆ ಸಂದರ್ಭದಲ್ಲಿ ದೋಣಿ ಚಲಾಯಿಸಿ ಜನರ ರಕ್ಷಣೆಗೆ ಸೇವೆ ನೀಡಿದ್ದ ತುಳಸು ಅಂಬೀರ್, ಶಿಕ್ಷಕ ಗಣಪತಿ ತಾಂಡೇಲ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.